ಪರದ್ಯೂದ ರಕ್ಕಸರ ಪರದ್ಯೂದ ರಕ್ಕಸರ ಪುರವ ಸಾಧ್ಯ ಮಾಡಿ ಹರಿಮೋದಳು ನಿಲ್ನ ನರ್ಚಿಸಿ ಮೆಚ್ಚಿಸಿ ಜಯತು ಜಯ ಜಯ ವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮೊದದ್ಯೂಡ ನ್ಯೂನ ನಯ ಮಹಿಮೆಯನು ಪೊಗಲಲವಲ್ಲ ಮಹಿಮೆಯನು ಪೊಗಲಲವಲ್ಲ ಧರಣಿಯನು ಪೊತ್ತಿದ್ದ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲ ಗಮಕೆ ಸಾಕಾರ ಹರನ ಸುಕುಮಾರ ಸಕಲ ಗಮಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಯುವುದನಿಲ್ಲ
ಮಾನಿಟರಿ ಬೃಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋಲಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುದಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಜರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆವಿ ಕಥಾಮೃತವ
ಸಾಗ ಎರಗೆ ಬಲ ಸಹ ತೆರಲೆ ಮೂವರು ಕಿರಿಯ ಸಹದೆ ಭಾಗ್ಯ ತೆಂಕನ ದೇಶಕ್ಕೆ ಹೊರಡೆ ತಂದೆಯವರಾದ ಪಾಂಡು ಚಕ್ರವರ್ತಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ರಾಜಸೂಯ ಯಾಗವನ್ನು ಗೈಯುವಂತ ಸಲಹೆ ನೀಡಿದರು. ಇದಕ್ಕೆ ಪೂರ್ವ ಸಿದ್ಧತೆಯೋ ಎಂಬಂತೆ ಜರಾಸಂಧನ ವಧೆಯೂ ಆಯಿತು. ಪಾಂಡವಾಗ್ರಜನಾದ ಧರ್ಮರಾಯನ ಅಪ್ಪಣೆಯಂತೆ ಚತುರ್ದಿಕ್ಕುಗಳಿಗೆ ಕಪ್ಪ ಸಂಗ್ರಹಿಸುವ ಸಲುವಾಗಿ ದಿಗ್ವಿಜಯಕ್ಕೆ ಹೊರಟು ನಿಂತವರು ನಾವು. ಪೂರ್ವ ದಿಕ್ಕಿಗೆ ಭೀಮಸೇನ, ಉತ್ತರಕ್ಕೆ ಅರ್ಜುನ, ಪಶ್ಚಿಮಕ್ಕೆ ನಕುಲ, ದಕ್ಷಿಣ ದಿಕ್ಕಿಗೆ ಸಹದೇವನಾದ ನನ್ನನ್ನು ನೇಮಿಸಿದ್ದಾನೆ. ವಾಸುದೇವನ ಪದ್ಮಗಳಿಗೆ ಭಕ್ತಿಯಿಂದ ನಮಿಸಿ ಹೆತ್ತಬ್ಬೆ ಕುಂತಿದೇವಿಯ ಆಶೀರ್ವಾದವನ್ನು ಪಡೆದುದು ಆಯಿತು. ದುಷ್ಟದ್ಯುಮ್ನ ಸೇನೆಯೊಡೆದನು ದುಷ್ಟದ್ಯುಮ್ನ ಸೇನೆ ಮೇಲೈಕೆ ಸಾತ್ಯಕಿ ತಾನು ರಾಗದೆ ಹೊರಟರ ಮಹಿಳದುಂಟ ನೃಪದಸುತನಾದ ನಿನ್ನನ್ನು ನಮ್ಮ ಸೇನಾಧಿಕಾರಿಯನ್ನಾಗಿಯೂ ವೀರನಾದ ಸಾತ್ಯಕಿಯನ್ನು ಸಮಸ್ತ ಸೈನ್ಯದ ಮೇಲುಸ್ತುವಾರಿಯನ್ನಾಗಿಯೂ ನೇಮಿಸುವುದರ ಮೂಲಕ ನಿಮಗೂ ಕೂಡ ಜವಾಬ್ದಾರಿಯುತವಾದ ಹುದ್ದೆಯನ್ನೇ ನೀಡಿದ ನಮ್ಮವರೇ ಆದ ಕೌರವರಿಂದಲಾಗಿ ಪದೇ ಪದೇ ಕಷ್ಟಕ್ಕೊಳಪಟ್ಟರೂ ದುಷ್ಟಮರ್ದನನಾದ ಭಗವಂತನ ಅನುಗ್ರಹದಿಂದ ಪಾರಾಗಿ ಬಂದಿದ್ದೇವೆ. ಇನ್ನು ಮುಂದೆ ನಮಗೆ ದೊರಕಲಿರುವ ರಾಜರನ್ನು ಜಯಿಸಿ ಕಪ್ಪ ಸಂಗ್ರಹಿಸುವುದಕ್ಕಾಗಿ ಸಾಗೋಣ ಮುಂದೆ ಮುಂದೆ. ಗಮಿ ಸೇನೆಯ ಪಾದರಜವು ಅಮರಿದು ತನುವಾಯ್ತು ನಡುವಗಳು ಕಿವೊಡು ಗಟ್ಟಿದು ಜಗದ ವಾದ್ಯ ಇಂದ್ರಪ್ರಸ್ಥದಿಂದ ಹೊರಟ ನಮ್ಮ ಸೇನೆಯು ವಿರೋಧಿಗಳಿಗೆ ಯಮಪಾಲೆಯ ಸದೃಶ್ಯವಾಗಿ ಕಮಠನ ಎದೆ ಬೀರುವಂತೆ ಅತಿ ಉತ್ಸಾಹಭರಿತವಾಗಿ ಜಗತ್ತನ್ನೇ ಕಿವುಡನನ್ನಾಗಿಸುವ ವಾದ್ಯಘೋಷಗಳು, ಹೇರಿನಾದಗಳು, ಹೋರಿ ವಿಕ್ರಮಾದಿಗಳಾದ ನಾವು ನಮಗಿದಿರಾದ ರಾಜರನ್ನು ಜಯಿಸಿ ಕಪ್ಪ ಕಾಣಿಕೆಗಳನ್ನಂತೂ ಮುಂದೆ ಮುಂದೆ
ಸಾಗುತ್ತಿರುವಂತೆ ಅದೋ ಅದೋ ಸುಂದರವಾದ ಪಟ್ಟಣವೊಂದು ಗೋಚರಿಸುತ್ತಿದೆಯಲ್ಲ, ಅತ್ತ ಕಡೆ ಸಾಗೋಣ. ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ನೀಲಧ್ವಜ ಎಂದು ಕೇಳಿಬಂದೆ. ಹೊರಟು ಬಂದ ಕಾರ್ಯ ಇತಮಾಗೀಶ್ಪತಿಯ ಪುರದೊಳು ಮಹೇಶ್ವತಿಯ ಪುರದೊಳು ಭೂರಿ ವೈಭವದಿಂದ ಮೆರೆದಿರೆ ಮಾರಿದೇನೆಯಗೊಂಡು ನುಡಿದನು ಜವದಿದ ನಕ್ಷತ್ರಗಳು ಮರೆಯಾಗುತ್ತಿದ್ದಂತೆ ಉದಯಗಿರಿಯಲ್ಲಿ ನಿಂತು ತನ್ನ ಹೊನ್ನ ಕಿರಣದಿಂದ ಜಗತ್ತನ್ನು ಬೆಳಗಿಸುವ ಆ ಬಾಲ ಭಾಸ್ಕರನಿಗೆ ನಮಿಸಿ ಈ ಮಾಹಿಷ್ಮತಿಯ ಗಜಾರಿ ವಿಸ್ತರವನ್ನು ನಡೆಸಿದಾಗ ಸಭಿಕರೆಲ್ಲರೂ ಅರಸ ನೀಲಧ್ವಜನಿಗೆ ಜಯವಾಗಲಿ ಎಂಬ ಜಯಘೋಷ ಕೈಗೊಳ್ಳುತ್ತಿದ್ದಾರೆ. ಸಂಸಾರದ ಬಗ್ಗೆ ಹೇಳುವುದಾದರೆ ಜಾಲೆ ಎಂಬವರನ್ನು ವರಿಸುವುದರ ಮೂಲಕ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರವೀಣನೆಂಬ ಮಗನನ್ನು ಸೋಹಾದೇವಿ ಸುತೆಯನ್ನು ಮಾಡಿದ್ದೇವೆ. ಯವನ ವಸ್ತುವಿಗೆ ಕಾಲಿಟ್ಟ ಸುತ್ತಿಗೆ ಆಕೆ ಇಚ್ಛೆಯಂತೆ ದಿಗ್ಬದಿಯಾದ ಅಗ್ನಿಯೊಂದಿಗೆ ಲಗ್ನಿಸಗಿ ನನ್ನ ಕೋರಿಕೆಯಂತೆ ಮನೆಯಲ್ಲಿಯಾಗಿ ನಮ್ಮ ಪುರದ ರಕ್ಷಣೆಗೆ ನಿಂತಿರುವುದು ನಮ್ಮ ಭಾಗ್ಯವೇ ಸರಿ. ಅದೆಲ್ಲ ಸರಿ, ನನ್ನನ್ನು ಕಾಣುವ ಸಲುವಾಗಿ ಕೊಂಡೊಯ್ಯುವಂತೆ ಪರಿಣಿಸಲಿದೆ. ಲಾಲಿ ಸೈನಿಲಗೆ ದೊರೆಯೇ ಲಾಲಿ ಸೈನಿಲಗೆ ದೊರೆಯೇ ನಾವೆಂಬ ಮಾತ ಲಾಲಿ ಸೈನಿಲಗೆ ದೊರೆಯೇ ಪೇಳುವುದೇನದ ದ್ವಾರದ ಸೇನೆಯು ಭೂರಿ ವೈಭವದಲ್ಲಿ ಬಂದಿಹುದು ಲಾಲಿ ಸೈನಿಲಗೆ ದೊರೆಯೇ ಯಾವ ಧ್ವಜ? ನೀಲಧ್ವಜ. ಚಾರಕ, ಏನಾಯ್ತು ನಿನಗೆ? ವಿವರವಾಗಿ ತಿಳಿಸು. ಆನೆ ಸೇನೆ ಮಾರ್ಜಲವಂತಿ. ಹಾಗಲ್ಲ, ಮಂದಿ ಮಾರ್ಪಲ ಯಾರೆಂದು ವಿಚಾರಿಸಲಿಲ್ಲವೇನೋ? ವಿಚಾರಿಸಬೇಕಾದರೆ ಅವರು ನನ್ನ ಹತ್ತಿರ ಬರಬೇಕೋ ಬೇಡ?
ಮತ್ತೆ ನಾನು ಅವ್ರ ಹತ್ರ ಹೋಗಿ ಸುಮ್ಮನೆ ಸಣ್ಣವನಾಗುದು ಯಾಕೆ? ನೀನು ದೊಡ್ಡ ಜನ ಅಲ್ವಾ ಮತ್ತೆ, ಅವರೇ ನಿನ್ನ ಹತ್ತಿರ ಬಂದಾರಾ? ಬಂದ್ರು ಬಂದ್ರು, ಹತ್ತಿರ 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 ಬಂದ್ರು, ಹತ್ತಿರ ಹತ್ತಿರ ಬಂದು ಬರ್ರೆ ಕೇಳಿದ್ರು, ನಿನ್ನ ಅಪ್ಪ ಇದ್ದಾನಾ? ಹಾಗಾದರೆ ನಿನ್ನ ಸಂಬಂಧಿಕರಿರಬೇಕು. ಹಾಗಲ್ಲ, ಅವರ ಅಪ್ಪ ಅಂತ ಹೇಳಿದ್ದು ನಿಮ್ಮನ್ನು. ಇಲ್ಲಿ ನನಗೊಂದು ಅನುಮಾನ, ನೀವು ನನ್ನ ಅಪ್ಪ ಹೌದಾ? ಅಲ್ಲೇನು ಮತ್ತೆ, ಒಡೆಯ ಅನ್ನದಾತ ಈ ಅರ್ಥದಲ್ಲಿ ಹೇಳಿರಬಹುದು. ಓ, ಅರ್ಥದಲ್ಲಿ ಅಪ್ಪ. ಹಾ. ಬಂದವರ ಅಂತಿಂತವರಲ್ಲ, ಹಾ. ಆನೆಪುರದ ಸಹದೇವನಂತೆ. ಅರ್ಥವಾಯಿತು. ಹಸ್ತಿನಾಪುರದ ಪಾಂಡವರ ಸೇನೆ ಅದಲ್ಲ, ಕಾರಣವಿಲ್ಲದ ನಮ್ಮ ಪುರಕ್ಕೆ ದಾಳಿ ಇಡಲು ಕಾರಣವೇನಂತೆ? ಅದೇ ನಾನು ಅವ್ರ ಹತ್ರ ಕೇಳಿದೆ. ನಿಮ್ಮ ಊರಲ್ಲಿ ಬರಗಾಲ ಬಂತ, ನೀವು ಸಂತ್ರಸ್ತರೇ, ಕೈ ಸಾಲ ಮಾಡಿದ್ದರೆ ಸಾಲ ಮನ್ನಾ ಮಾಡ್ಬೇಕಾ? ಆಗ ಅವರದ್ದು ಬೇರೆ, ನಾವು ದಿಗ್ಗುಜ್ಜೆಗೆ ಬಂದದ್ದು. ಅದು ಅವರ ಊರಲ್ಲಿ ಇಲ್ಲವಂತೆಯ? ಹಾಗಲ್ಲ, ದಿಗ್ಗುಜಯ ಹೊರಟವರು. ಇದಕ್ಕಿಂತ ಮುಂಚೆ ಯಾರನ್ನಾದರೂ ಗೆದ್ದದುಂಟಾ? ಕೆಲವುದರ್ನವರನ್ನೆಲ್ಲ ಸೋಲಿಸಿರುವರಂತೆ. ಈಗ ನೀವು ಕಪ್ಪೆ ಕೊಡ್ಬೇಕಂತೆ. ತರಿಗ ಭಯವನಿಯುತ ಒಂದರೆದ ಪಾದಗಿಯರು ದುರಾತ್ಮರಾದ ರಾಜರು ನಮ್ಮ ಪುರಕ್ಕೆ ದಾಳಿ ಇಟ್ಟಾಗ ನಾನೇನು ಕೈ ಕಟ್ಟಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅವರನ್ನು ಎದುರಿಸೋದಕ್ಕಾಗಿ ಸಾಗಬೇಕಾಗಿದೆ. ಎಲ್ಲಿ ನಮ್ಮವರು ಬಾಳಿ ಸಭೆಗೆ.
ಪಡೆಯದೆ ಬೇಳಿಸಿರಾದರೆ ಈ ಕ್ಷಣವೇರಿಸಿ ಬಹಿವೀಗ. ನಮ್ಮದೇ ಕೆಲಸದಲ್ಲಿ ನಾವಿರುವಾಗ ನಿಮ್ಮ ಅವಸರದ ಕರೆ ಆಯ್ತಲ್ಲ, ಏನು ಕಾರಣ ತಿಳಿಸಿ. ಬಿಡು ಬಿಡು ಯುದ್ಧಯನೀಗ. ಕರದೊಳಗಿರುದಿಯ ಗಡಗವ ಜಲ ಬಿದಿ ನೋಡಿದರು ಬೇಗ. ನಾವು ನಮ್ಮ ಕರ್ತವ್ಯದಲ್ಲಿರುವ ವೇಳೆಯಲ್ಲಿ ನಿಮ್ಮ ಕರೆ ಇದ್ದಲ್ಲ, ಕಾರಣವೇನು? ನಿನ್ನ ಅಭಿಪ್ರಾಯವೇನು? ನಮ್ಮನ್ನೆಲ್ಲ ಅವಸರ ಕರೆಸಿದ ಕಾರಣವೇನು? ಯಾತಕ ಚಿಂತೆ ಬರಿದೆ ಚಿಂತೆ ಬರಿದೆ ಯೋಧೆಯ ಗುಣನೀಯ ಮಗೆ ಶೀಘ್ರದ ರೋದರ ಬಡಿಯುತ್ತ ಬರುವೆವು ನಾವು ಆ ಕಡೆಗೆ. ಮಹಾರಾಜರಿಗೆ ಜಯವಾಗಲು ಎಂಬ ಹಾಗೆ ಜಯಕಾರಗಳು ಕೇಳಿ ಬರುವ ಈ ಸಭೆಗೆ ನಮ್ಮ ಕರೆವಾಯ್ತಲ್ಲ, ಏನು ಕಾರಣ ತಿಳಿಸಿ. ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಕೇಳಿರೆ ನೀವೆಲ್ಲ ಭಾಗ್ಯಗೆ ಕರೆಸಿದ ಕಾರಣ ಕೇಳಿದಿರಲ್ಲ. ನಮ್ಮ ಈ ಪುರಕ್ಕೆ ಪಾಂಡವರ ಸೇನೆ ದಾಳಿ ಮಾಡಿದೆ. ಅವರನ್ನು ಎದುರಿಸಿದ್ದಕ್ಕಾಗಿ ಸಾಗೋಣ.
ಸಮಾಧಿ ಬಳಿದು ಹೋದರೆ ನಾಗಾಡುವೆ ನಿನ್ನೊಳಗೆ. ರಾಜಕುಮಾರರೇ, ನಿಮ್ಮ ಬಿಲ್ಲು ಬಾಣಗಳು ನನಗೆ ಲೆಕ್ಕವಿಲ್ಲ. ನನ್ನ ಕತ್ತಿನ ನಿಮ್ಮ ತಲೆ ತರಿಸು. ಎಚ್ಚರಿಕೆ ವೀರ, ನಮ್ಮ ಅರಸನಾದ ಧರ್ಮರಾಯನ ಯಾಗಕ್ಕೆ ಸಹಕರಿಸಿದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಯುದ್ಧದಲ್ಲಿ ಸೋಲಿಸುತ್ತೇವೆ. ಧೂರ್ತನೆ ನೀನು ನಮ್ಮಿ ಪುರವ ಸೇರುತ್ತಲೇನು, ಸಮಾಧಿ ಬೋದರೆ ಒಳಿದೆ ನಡುವೆ ನನಗೀಗ. ಬಿಡು ಬಿಡು ಪೌರುಷವೀಗ, ಹೋದರೆ ಶಿರವನ್ನು ಕಾಯುವೆ ನಾನೀಗ. ನಮ್ಮ ಅರಸ ಸಹದೇವ ನಡೆಸುವ ಯಾಗಕ್ಕೆ ಕಪ್ಪವನ್ನು ಸಂಗ್ರಹಿಸುವ ಉದ್ದೇಶದಿಂದ ಬಂದಿದ್ದೇನೆ. ಇಂದು ಮುಂದೆ ಯೋಚಿಸದೆ ಕಪ್ಪವನ್ನು ನೀಡಿದರೆ ಒಳ್ಳೆ, ಇಲ್ಲವಾದರೆ ನನ್ನ ಈ ಆಯುಧದಿಂದ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಕರದೊಳಗಿರುವ ಕಡೆಗೋ ಶಿರವನ್ನು ನಾಗಣಿವೆ. ನಾವು ಬಂದಿರುವ ಕಾರಣ ತಿಳಿಸುತ್ತೇನೆ ಕೇಳು. ಚಂದ್ರವಂಶೀಯನಾದ ಧರ್ಮಜನು ರಾಜಶ್ರೀಯೋಗ ನಡೆಸುತ್ತಿರುವರು. ಆನೆಯಿಂದ ಸಕಲ ರಾಜರನ್ನು ಗೆದ್ದು ಕಪ್ಪ ಸಂಗ್ರಹಿಸುವುದಕ್ಕಾಗಿ ದಿಗ್ವಿಜಯಕ್ಕೆ ಹೊರಟವರನ್ನು ಕಪ್ಪ ಕೈಗೆ ನೀಡುತ್ತೀರೋ ಅಲ್ಲ ಪೆಟ್ಟು ತಿನ್ನುತ್ತೀರೋ?
ಶೀಘ್ರದಿ ಹೋದರೆ ಒಳಿದೆ ಹೊಂದಾಡುವೆ ಅವಧಿ ಹೋಗ ವೀರನೇ ಚೋರರಂತೆ ಬಂದು ನಮ್ಮ ಪುರವನೇ ಪಡೆದುದ ಮೀರಿವ ಮಾತಾಗಿ ತೆರಳು ಎಲ್ಲ ರಾಜಕುಮಾರರೇ ಏನಲ್ಲ ನಿಮ್ಮ ಬಿಲ್ಲು ಬಾಣಗಳು ನನಗೆ ಲೆಕ್ಕವಿಲ್ಲ ನನ್ನ ಬಿಲ್ಲಿನಿಂದ ನಿಮ್ಮ ತಲೆ ಕತ್ತರಿಸುವ ಎಚ್ಚರಿಕೆ ಮುಚ್ಚು ಬಾಯ್ ಎಲ್ಲವ ವೀರ ಕೇಳೋ ನೀನು ಪ್ರಸ್ತಾವಳಲು ನಮ್ಮ ಧರ್ಮರಾಯ ವಿರೋಧಿಯ ಧರ್ಮಮೂರ್ತಿಯಾದ ಧರ್ಮಜನು ಆಯೋಜಿಸಿದ ರಾಜಸೂಯ ಯಾಗಕ್ಕಾಗಿ ಕಪ್ಪ ಸಂಗ್ರಹಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಮರ್ಯಾದೆಯಿಂದ ಕಪ್ಪ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನ ರಾಜ್ಯವನ್ನು ನಾಶ ಮಾಡುತ್ತೇನೆ ಬಾ ಮುಂದೆ ನೀಲ ಚೇತನೆ ಕೇಳೋ ನೀಲ ಚೇತನೆ ಕೇಳೋ ಜಗಿಯ ಜಳಿದೆ ಚಂದರಿ ಮೇಳ ಮತಿ ಹೋದರೆ ಒಳಿದೆ ನಾಡುವೆ ಕಡೆಗೆ ವೀರನೆಂದು ಜಂಬಬೇಡ ಇದು ಅಗ್ನಿಗುಂಡದಿಂದ ಧನುಚಾರವನ್ನೇ ಧರಿಸಿಯೇ ಬದ್ಧವಿಸಿದ ದುಷ್ಟದ್ಯುಮ್ನನ ಮುಂದೆ ನಿನ್ನ ಆಟ ನಡೆಯದು ಧರ್ಮರಾಯನ ಯಜ್ಞಕ್ಕೆ ಕಪ್ಪವನ್ನು ಒಪ್ಪಿಸದಿರೆ ನಿನ್ನ ಗಳವನ್ನು ಕತ್ತರಿಸುವೆ ಮೂರ್ಖರ ತೆರವ
ನಿನ್ನಯ ಶಿರವನ್ನು ನಿನ್ನ ಕಡಿವೆನು ನೋಡೀಗ. ಮರುಳದಂತೆ ನುಡಿಯಬೇಡ. ನೀನು ಅಣಲ ಕುಂಡದಿಂದ ಹುಟ್ಟಿದ ಮಾತ್ರಕ್ಕೆ ಅಗ್ನಿದವನು ನಿನ್ನ ಪರವಾಗಿರಬೇಕೆಂದೇನೂ ಇಲ್ಲ. ನನ್ನ ಸುತೆಯನ್ನು ವರಿಸಿ ನಮ್ಮ ಪುರವನ್ನು ಅಣವರತ ಪೊರೆಯುವ ದೇವರ ದೇವನಾದ ಅಗ್ನಿಯ ರಕ್ಷಕಾಚ ನಮ್ಮಲ್ಲಿದೆ. ನೀವು ಕೇಳಿದ ಮಾತ್ರಕ್ಕೆ ನಾವು ಕಪ್ಪವನ್ನು ಕೊಡುದಿಲ್ಲ. ಏನಾಗುತ್ತೋ ನೋಡೋಣ. ಪುರವಾಸ ಶತಕೋಟಿ ರವಿಭಾಸ ಜಯ ಜಯಾಮಿತ ಪಕ್ಷ ತೇಜನಿಧಿ ಸುರಪಕ್ಷ ಜಯ ಜಯಾಮಿತ ಪಕ್ಷ ಜಯ ಜಯ ಸ್ತುತಿ ಪಾತ್ರ ಹರ ಮಿತ್ರ ಹರ ನೇತ್ರ ಹರಿ ಮಿತ್ರ ಏನೋ ತೆರಗೆ ನೀಲಕೇತ ಜಯ 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 ಧೂಮಕೇತ ವರ ಯಜ್ಞಾಂಶ ಮುನಿ ನಮಿತ ಜಯ ಜಯ ಗುಣಶೀಲ ಜಯ ರಕ್ತ ಸುಮವ ಜಯ ಅಮರತ ದಿವಿನುತ ವೇದ ನೂತನೆ ಕಾಜೋ ದೆರಗಿದ ಜಯ ಜಯ
ನಮಸ್ಕಾರ. ಓ ವೀರ, ನಿನಗೆ ನಮಸ್ಕಾರ. ನಾವು ಕ್ಷತ್ರಿಯರು ಸಾಮರ್ಥ್ಯಕ್ಕನುಗುಣವಾಗಿ ಹೋರಾಡುವುದೇ ನಮ್ಮ ಧರ್ಮ. ನನ್ನಿಂದಾದ ಸರ್ವ ಅಪರಾಧವನ್ನು ಕ್ಷಮಿಸು. ಇದು ರತ್ನ ರಾಶಿಯನ್ನೇ ಪಾಂಡವರ ರಾಜಸೂಯ ಯಾಗಕ್ಕೆ ನೀಡುತ್ತಿದ್ದೇನೆ, ಸ್ವೀಕರಿಸಬೇಕು. ಅಯ್ಯ ನೀಲಧ್ವಜ, ನೀವು ಹಿರಿಯರು, ನಿಮ್ಮ ಪುರವನ್ನು ಮುತ್ತಿದ ನಮ್ಮ ಸೇನೆಯ ಮೇಲೆ ಕ್ಷಮೆ ಇರಲಿ. ಇಂದ್ರಪ್ರಸ್ಥದಲ್ಲಿ ನಡೆಯಲಿರುವ ಯಾಗಕ್ಕೆ ತಾವೆಲ್ಲರೂ ಬರಬೇಕೆಂದು ವಿನಂತಿಸುವುದರೊಂದಿಗೆ ನಾವಿನ್ನು ತೆರಳಲು ಅಪ್ಪಣೆ ಆಗಬೇಕು. ಹಾಗೆ ಆಗಲಿ. ಬಂದರದಿಯವತಿ ತಮ್ಮನಿಂದ ಅಣ್ಣವಿಂದ ಜಯಸೇನ ಹಾಗೂ ರಾಜಾದಿದೇವಿಯರ ದಾಂಪತ್ಯದ ಪ್ರತೀಕವಾಗಿ ಹೌದು ಲೋಕಮುಖಕ್ಕೆ ಪ್ರಕಟಗೊಂಡವರು ನಾವು. ಹೌದು ವಿಂದಾನುವಿಂದರು ತಂದೆಯವರ ಕಾಲಾನಂತರ ಈ ಆವಂತಿಪುರದ ಅಧಿಕಾರ ನಮ್ಮ ಪಾಲಿಗೆ ಬಂತು. ಹೌದು ಯುವರಾಜನಾಗಿ ನೀನು ರಾಜಕಾರ್ಯದಲ್ಲಿ ಸಮಯೋಚಿತ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಷ್ಟೇ. ಇಂದು ಶೇಖರ ಶಿವನ ದಯೆಯಿಂದ ಕುಂದಿಲ್ಲದೆ ರಾಜ್ಯವಾಳುತ್ತಿದ್ದರು. ಕಳೆದ ಘಟನೆಯನ್ನು ನೆನೆವಾಗ ಬಲಾತ್ಕಾರವಾಗಿ ವರಿಸಿದ ಆ ದನಗಾಯುವನ ಮಗ ವಸುದೇವನ ತಂಗಿಯಾದ ರಾಜಾದಿದೇವಿ ನಮ್ಮ ತಾಯಿಯಾದ ಕಾರಣ ಹೌದು ಆ ಕೃಷ್ಣ ನಮ್ಮ ಬಂಧುವಿರಬಹುದು. ಆದರೆ ಅವನಿಗೆ ನಮ್ಮ ಸಹೋದರಿಯನ್ನು ದಾರೆರೆಯುವುದೆಂದು ಕೋಡಗನ ಕೈಗೆ ಮಾಡಿಕೆ ನೀಡಿದಂತಲ್ಲ. ಹೌದು ಅದನ್ನು ನಾವು ಪ್ರತಿಭಟಿಸಿದಾಗ ನಮ್ಮನ್ನು ಸೋಲಿಸಿ ಹೌದು ನಮ್ಮ ತಂಗಿಯಾದ ಮಿತ್ರವಿಂದೆಯನ್ನು ನಮ್ಮ ಕಣ್ಣೆದುರೆ ಬಲಾತ್ಕಾರವಾಗಿ ವರಿಸಿದ ಅಂದಿನ ಹವಾಮಾನವನ್ನು
ನೆನವಾಗ ಬಂದ ಸುದ್ದಿಯನ್ನು ಅಗ್ರಜ ತಮ್ಮ ಈಗ ತಾನೇ ವಾರಚಾರ ಬಂದು ನಮಗೆ ತಿಳಿಸಿದ ವಿಚಾರ ಏನು? ಪಾಂಡವರು ಪಾಂಡವರ ಸದ್ಯತೆ ಬೇಕಾಗಿ ರಾಜಸೂಯ ಎಂಬ ಯಜ್ಞವನ್ನು ಕೈಗೊಂಡಿರಂತೆ. ಹೌದೇ? ಆ ಸಲುವಾಗಿ ಹ, ದಕ್ಷಿಣ ರಾಜ್ಯವನ್ನು ಸೋಲಿಸಿ ಹ, ಕಪ್ಪು ಸಂಗ್ರಹಿಸುವುದಕ್ಕಾಗಿ ಹ. ಸಹದೇವರು ಸೇನಾ ಸಮೇತರಾಗಿ ಬಂದಿರಂತೆ. ಹೌದೇ? ನಾವು ಅರಸ ಮಕ್ಕಳು ಹೌದು. ದುರಕ್ಕೆ ಅಂಜುವರಲ್ಲ. ಅಣ್ಣ ಈ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ತಮ್ಮ ಅನುವಿಂದ ಅಣ್ಣವಿಂದ ನಮ್ಮ ಭುಜಬಲವನ್ನು ತೋರಿಸಲು ಹ. ಸಕಾಲವಿದು. ಹೌದು. ಸಹದೇವನ ಸೈನ್ಯವನ್ನು ಸದೆ ಮಾಡಿದ್ದಾರೆ. ಹ. ಆ ನಮ್ಮ ವೈರಿ ಬಂದರೂ ಬರಬಹುದು. ಹೌದು. ಅಂದಿನ ಸೇಡನ್ನು ತೀರಿಸಲು ಹ. ಸೂಕ್ತ ವೇದಿಕೆಯೂ ಆಗಬಹುದು. ಹೌದು. ಹಾಗಾಗಿ ಎಲ್ಲಿ ನಮ್ಮವರು ಬರಲಿ ಸಭೆಗೆ.
ಪಡೆವೆವು ನಾವೀಗ. ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಇಲ್ಲಿ ಸುದರ್ಶನ ಮಾತ್ರದಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ನಿನ್ನ ಅಭಿಪ್ರಾಯವೇನು? ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಏನೆಲ್ಲ ಚಿಂತೆ ಬರಿದೆ ಬಡಿಯುತ್ತ ಬರುವೆವು ಈ ಕ್ಷಣಗಳಿಗೆ. ನಿನ್ನ ಅಭಿಪ್ರಾಯವೇನು? ನಿನ್ನ ಅಭಿಪ್ರಾಯವೇನು? ಏನಿದು ನಿಂತೆಯಲಿಲ್ಲ ಬಡಿವವು ನಾವು ಕೆಳಗೆ. ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಬಿಟ್ಟು ಬಿಡಲು ಈಗಲೇ ಹೋಗಿ ರಿಪುಗಳ ಬಡಿವೆವೀಗ. ನಮ್ಮ ನಾಡಿಗೆ ಯಾರಾದರೂ ವೈರಿಗಳು ದಾಳಿ ಮಾಡಿದರೆ ನಮ್ಮಿಂದ ಆಗಬೇಕಾದ ಕಾರ್ಯವನ್ನು ಬೇಗ ತಿಳಿಸಿ, ನೆರವೇರಿಸಿಕೊಡುತ್ತೇನೆ. ನಾವು ನಮ್ಮ ಕೆಲಸದಲ್ಲಿ ನಿರಂತರವಾಗಿರುವ ನಿಮ್ಮ ಕರೆಯಿತಲ್ಲಿ ಏನು ಕಾರಣ? ವೀರರೇ, ಸಹದೇವನೆಂಬ ದುಳ್ಳ ನಮ್ಮ ಊರಿಗೆ ಬಂದಿದ್ದಾನೆ. ಅವನನ್ನು ಸೆರೆಹಿಡಿಯುವುದಕ್ಕಾಗಿ ಸಾಗೋಣ ಕಡೆಗೆ.
ಸಂಪತ್ತು ಸಮೃದ್ಧವಾದ ನಮ್ಮ ಈ ಅವಂತಿಪುರಕ್ಕೆ ದಾಳಿ ಮಾಡಿರುವ ನಿಮ್ಮ ಸೊಕ್ಕನ್ನು ಮುರಿಯುತ್ತೇನೆ. ಕಳಗಿನಿಂದ ಮೇಲೆ ನಲ್ಲಿ ತೋರ್ಮೆಯ ನಿಷ್ಠಳವೇನಿದೋ ಏನೆಲ್ಲ ಇಂದ್ರಪ್ರಸ್ಥದ ಅರಸನಾದ ಧರ್ಮಮೂರ್ತಿಯಾದ ಧರ್ಮಜನ ಆಯೋಜಿಸಿದ ರಾಜಸೂಯ ಯಾಗಕ್ಕಾಗಿ ಕಪ್ಪು ಸಂಗ್ರಹಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಮರ್ಯಾದೆಯಿಂದ ಕಪ್ಪ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ರಾಜ್ಯದ ಏಕೈಕ ಮನುಷ್ಯರನ್ನು ಮೃತ್ಯುವಿನ ದಾರಿ ತೋರಿಸುತ್ತೇನೆ. ಬಾ ಮುಂದೆ. ಮಂದೆಯ ನೀ ತಡೆವರು ಯಾರೇ? ಏನಲ್ಲ ನೀನು ನಮ್ಮ ಈ ಪವಿತ್ರ ನಾಡಿಗೆ ಕಾಲಿಟ್ಟಿದ್ಯಲ್ಲ, ಬಂದ ದಾರಿಗೆ ಸುಂಕವಿಲ್ಲೆಂಬುವಂತೆ ತೆರಳಿದರೆ ಸರಿ. ಬಾ ಮುಂದೆ. ಯುದ್ಧವೆಂದರೆ ಹಾಸ್ಯವೆಂದು ಭಾವಿಸಿದೆಯಾ? ಅದಷ್ಟೇ ಪ್ರಾಣಹಾನಿಯಾಗಿ ರಕ್ತದ ಕಾಲುವೆ ನಿರ್ಮಾಣವಾಗಬಹುದು, ಮಾರಿಗೆ ಅವತರು ಕೂಟವಾಗಬಹುದು. ಇದನ್ನೆಲ್ಲ ಯೋಚಿಸದೆ ನೀನು ಸೇನಾನಲ್ಲಿ ಬಂದಿರೇ ಇಲ್ಲ. ಅದಕ್ಕಾಗಿಯೇ ಹೇಳಿದೆ, ವೀರ ನೀನು ದಿಟವು ಮುಚ್ಚ ಬಾಯ್.
ತಾನೇನಿದು ಶಕ್ರನು ತಾನೇ ಅಯ್ಯ ಸಹದೇವ, ವಿಂದಾನವೆಂದರೆ ಪಾಂಡು ಚಕ್ರವರ್ತಿಗೆ ಸದ್ಗತಿ ದೊರಕಬೇಕಾದರೆ ರಾಜಾಸೂಯಾಗ್ರಹ ನಡೆಸಬೇಕು. ಈ ವಿಚಾರವಾಗಿ ದೇಶಾಧಿಪರ ಮೇಲೆ ಅಕ್ರಮ ಎಸಗಿ ವಿಕ್ರಮ ಮೆರೆದು ಧನ ಸಂಪಾದನೆಗೆ ಹೊರಟ ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಎಲ್ಲ ಅರಿಯಳಿದು ತಪ್ಪಲ್ಲವೇನೋ ಆದರೂ ನೀ ಬರಿದೆ ಸೋಲುತ್ತ ದುರ್ಬಲ ಬಿರುದನು ತಪಡೆವೆ ರಾಜರು ಧರಣಿಪರರನ್ನು ಜಯಿಸಿ ಕಪ್ಪು ಸಂಗ್ರಹಿಸುವುದು ತಪ್ಪಲ್ಲ. ಒಬ್ಬ ಅರಸ ಚಕ್ರವರ್ತಿಯಾಗಬೇಕಾದರೆ ಚಪ್ಪನ್ನ ದೇಶದ ರಾಜಾಧಿರಾಜರನ್ನು ಸೋಲಿಸಲೇಬೇಕಾಗುವುದು. ಈ ಸಂದರ್ಭದಲ್ಲಿ ಗೆದ್ದರೆ ಕೀರ್ತಿ ಗೋಪುರಕ್ಕೆ ಕಲಶಪ್ರಾಯವಾಗಿ ಮೆರೆಯುವುದು. ಆದರೆ ಅದೇ ಸೋಲಾಗಿ ಪರಿಣಮಿಸಿದರೆ ಅಪಕೀರ್ತಿ ಜೊತೆಗೆ ದುರ್ಬಲೆಂಬ ಹಣೆಪಟ್ಟಿಯು ಪ್ರಾಪ್ತವಾಗುತ್ತದೆ. ಹಾಗಾದರೆ ದುರ್ಬಲ ನಾನು ನೀನು ನೋಡೇ ಬಿಡೋಣ. ಸೋತೆನ ಸಹದೇವ ನಿನ್ನಲಿ ಸೋತೆನ ಸಹದೇವ ನಿನ್ನಲಿ ಪ್ರೀತಿಯಲಿನ ನೀತಿಯಂತೆಯೇ ಯುದ್ಧ ಗೈದೆನೋ ಪ್ರೀತಿಯಲಿ ಘನ ಘನಗ ಗೆಲ್ಲವ ಖ್ಯಾತ ಕೊಡುವೆ ಸೋತೆನ ಸೋತೆನೋ ವಿಂದಾನವೆಂದರೆ ಕ್ಷತ್ರಿಯ ಧರ್ಮದಂತೆ ನಾನಿನ್ನೊಂದಿಗೆ ಹೋರಾಡಿದೆ. ಪರಿಣಾಮ ನನಗೆ ಸೋಲಾಯಿತು. ನಿಮ್ಮ ತಂದೆಗೈಯುವ ಯಾಗಕ್ಕೆ ದನಕನಕವನ್ನಿತ್ತು ಸತ್ಕರಿಸಿದ್ದೇನೆ. ವೀರರಾಜ ವಿಂದಾನವೆಂದರೆ ಇನ್ನು ಮುಂದೆ ಯಾವುದೇ ದ್ವೇಷ ಭಾವ ನಮಗಿಲ್ಲ. ನೀವಿತ್ತ ಸುವಸ್ತುಗಳನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಸಾಗುವುದಕ್ಕೆ ಅನುಮತಿ ನೀಡಬೇಕು. ಹಾಗೆ ಆಗಲಿ.
ಭೋಜ ಕಟಕವೆಂಬ ಈ ಪುರವನ್ನು ಪಾಲಿಸಿಕೊಂಡು ಬರುತ್ತಿದ್ದೇನೆ. ಆದರೆ ಹಿಂದೆ ನಡೆದ ಘಟನೆಯನ್ನು ಯೋಚಿಸಿದರೆ ಆ ಕೃಷ್ಣ ನನ್ನ ತಂಗಿ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ವರಿಸಿದ. ಪ್ರತಿಭಟಿಸಿದ ನನಗೆ ಆದ ಅಪಮಾನವನ್ನು ಸಹಿಸದೆ ನಮ್ಮ ಪುರ ಪ್ರವೇಶವನ್ನು ಮಾಡದೆ ಈ ಭೋಜ ಕಟಕದಲ್ಲೇ ಮೆರೆಯುತ್ತಿದ್ದೇನೆ. ಆದರೆ ಚಾರನೋರ್ವ ಬಂದು ಒಂದು ಪತ್ರವನ್ನಿತ್ತಿದ್ದಾನಲ್ಲ, ವಾಚಿಸುತ್ತೇನಂತೆ. ಸೋಮ ವಂಶಾಂಬುನಿಧಿ ಭೂಮ ಭೂಪತಿ ಕುಲಮದಿರಿವರ ಭಕುತಯ ಮಜ ಭೂಮಿ ದುವರಾಜ ಜನಕ್ಕೆ ಭೂಮಿ ಬರು ಇತ್ತಿ ಅನಿರೂಪ ಸೋಮವಂಶವಾರಿಧಿ ಚಂದ್ರ ಸಿರಿವರ ಭಕುತ ಯಮನಂದನ ರಾಜಸೂಯಾಗ ನಡೆಸುವ ಆ ಮಹಾಯಜ್ಞಕ್ಕೆ ಭೂಮಿ ಬರಿಗಿತ್ತ ನಿರೂಪವಿದೆ. ಬಂದಿರುವ ಸಹದೇವನಿಗಿತ್ತು ಕಪ್ಪವನ್ನು ಸಾಮಂತರಾಗಿ ಬಂದು ಮಹಾಯಾಗದಲ್ಲಿ ಪಾಲ್ಗೊಂಡು ಇಂದಿರೇಶನ ನೋಡಿ ಹೊಂದುವುದು ಜನ್ಮ ಸಾಫಲ್ಯ. ಹಾಗೆ ಮುಂದೆ ನೋಡಿದರೆ ಮಗಲಿಗಳಿದ್ದರೆ ನಮ್ಮ ಹುಲುಗಳ ದೇವನೊಡನೆಯೇ ಹುಳುಗುಳದಿ ದೋರಿ ಜಯಿಸಲಬಹುದು ತಗದಂಗ ಸಾಮ್ರಾಟ ಯಮಜ ಬಲವಂತರು ನಾವೆಂಬ ಕಲಿಗಳಿದ್ದರೆ ಸಹದೇವನೊಡನೆ ಸಮರವೆಸಗಿ ಜಯಿಸಬಹುದೆಂದು ಇತೀಚಲದಂತ ಸಾಮ್ರಾಟ ಏನಂತೆ ಯೋಚನೆಯು ಆ ನಂದನ ಕನ್ಯಾ ಮಂತ್ರ ಮೋಡಿಗೆ ಸಿಲುಕಿದ ಆ ಧರ್ಮಜ ಆ ಗೋವಳನ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾನೆ. ತನ್ನ ತಂದೆಯ ಸದ್ಗತಿಗೆ ಬೇಕಾಗಿ ರಾಜಸೂಯಾಧ್ವರಕ್ಕೆ ಹೊರಟಿರುವ ಪಾಂಡವರ ಸೊಕ್ಕನ್ನು ಮುರಿಯಬೇಕಾಗಿದೆ. ಎಲ್ಲಿ ನಮ್ಮ ಸೇನೆ ಬರಲಿ ಸಭೆಗೆ.
ಕಾರ್ಯವೇಣ ಮಾತ್ರದಲ್ಲಿ ನೆರವೇರಿಸಿಕೊಡುವೆನು. ಅಂಶೇಷ, ಅಮ್ಮನ ಈ ಸಭೆಗೆ ಕರೆಸಿದ್ದೀರಲ್ಲ, ನಮ್ಮಿಂದ ಏನು ಸಹಾಯ ಆಗಬೇಕು? ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು, ನಮ್ಮನ್ನೆಲ್ಲ ಅವಸರಾಗಿ ಕರೆದಿದ್ದೀರಲ್ಲ, ಕಾರಣವೇನು? ಏನು ಕಳೆದ ಕಾರ್ಯ ಒಡೆಯ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಮ್ಮನ್ನು ಕರೆಸಲು ಕಾರಣವೇನು? ನಿನ್ನ ಅಭಿಪ್ರಾಯವೇನು? ಒಡೆಯ, ನಮ್ಮನ್ನು ಕರೆಸಿದ ಕಾರಣವೇನು? ಒಡೆಯ, ಎಂದು ಎಮ್ಮನು ಕಳೆದ ಕಾರ್ಯವು ಅಂಶೇಷ, ಇಷ್ಟೊಂದು ಅವಸರವಾಗಿ ನಮ್ಮನ್ನೆಲ್ಲ ಕರೆಸಿದ್ದೀರಲ್ಲ, ಕಾರಣವೇನು? ಬೇಗ ತಿಳಿಸಿ. ಒಡೆಯ, ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು ತಿಳಿಸಿ. ಯೋಧಕ್ಕೆ ಕರೆದಿದೆ ಯೋಧಕ್ಕೆ ಕರೆದಿದೆ ಎಂದನು ಈಗಲೇ ಕರೆದಿದ ಕಾರಣವು ಗುರುದರ ಕಾರ್ಯವನೆಸಗುವರೀಗಲೇ ರುಜದಿ ಬೇಡನನು ನಮ್ಮನ್ನೆಲ್ಲ ಈ ಸಮಯ ಕರೆದಿದ್ದೀರಲ್ಲ, ಕರೆದಿರುವ ಕಾರಣವೇನು? ಬೇಗ ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು, ನಮ್ಮನ್ನು ಕರೆಸಿದ ಕಾರಣವೇನು? ವೀರರೇ, ಒಡೆಯ, ನಮ್ಮ ಪುರಕ್ಕೆ ಹಸ್ತಿನಾಪುರದ ಸಹದೇವನು ಸೇನಾ ಸಮೇತನಾಗಿ ಬಂದಿರುವದಂತೆ. ಆತನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಎಲ್ಲರೂ ಮುಂದುವರಿಯೋಣವಾ? ಕೆಲವು ಧರಣಾಯವರು ನೀನು ಮನೆಯ ಧೋನಿ ಬರುವ ಮುಂದೆ
ಮುಚ್ಚು ಬಾಯ್. ಮುಚ್ಚು ಬೀಳುವ ನಿನ್ನ ಈಗ ಧರ್ಮ ಜಾಗೈವ
ನಾವು ಗೈಯುತ್ತಿರುವ ಯಾಗಕ್ಕೆ ಸಹಕರಿಸುವುದನ್ನು ಬಿಟ್ಟು ಹೊಟ್ಟೆ ಕಿಚ್ಚನ್ನು ಪಡುತ್ತಿದ್ದೀಯಲ್ಲ. ನಾರದರ ಸೂಚನೆಯಂತೆ ನಾವು ಯಾಗವನ್ನು ಮಾಡಿಯೇ ತೀರುತ್ತೇವೆ. ಏನು ಮಾಡುತ್ತೀಯ ನೋಡುತ್ತೇನೆ. ನುಡಿದ ಭವಿಯು ನೋಡಿ ತಂದೆ ಪಾಂಡು ಚಕ್ರವರ್ತಿ ತಿಳಿದು ಸತಿಯರ ಮಾತ್ರೆಯನ್ನು ಸೇರಿ ಪ್ರಾಣ ಬಿಟ್ಟ. ಮುನಿ ದಂಪತಿಗಳು ರತಿಗೇಡಿಯಲ್ಲಿರುವ ವೇಳೆಯಲ್ಲಿ ಹತ್ಯೆಗೈದು ಘೋರ ಶಾಪ ಮಾತ್ರವಲ್ಲ ಘನಘೋರ ಪಾಪಕೃತ್ಯಕ್ಕೂ ಗುರಿಯಾಗಿರುವ ಪಾಂಡು ಚಕ್ರವರ್ತಿಗೆ ಸದ್ಗತಿಯಾದರೂ ಎಲ್ಲಿಂದ ಬರುವುದಕ್ಕೆ ಸಾಧ್ಯ? ಈ ವಿಚಾರವಾಗಿ ಹಿಂದೆ ಸರಿಯುತ್ತೀಯೋ ಇಲ್ಲ ಸಾಯುತ್ತೀಯೋ ನೋಡೋಣ. ಸತ್ಕಾರ್ಯಗೆ ತರುವೆಯ ವಿಘ್ನ ಬಿಡು ಬಿಡು ಘನತೆ ಇದಲ್ಲಯ್ಯೇ ಕರಕೊಡಲ್ ಯಮ ಜಗಿ ಕೀರ್ತಿಗೆ ಹೊರತೆಯು ಬರುವುದೇ ಭೂಪತಿ ತವ ಬಂಧು ಸುಗುಣನಿಧೇ ಸುಗುಣನಿಧಿ ಎಂದೆನಿದೆಯನ ಬಂಧು ಧರ್ಮಜ ಎಂದೆನಿದೆಯನ ಬಂಧು ಧರ್ಮಜ ನಿಂದೆ ಸಕುತಮಕ ಸಮ್ರಾಟನಿದಲಿ ಚಂದಿರ ಕುಲಶರಧಿ ರಾಗ ಚಂದಿರ ಸುಗುಣನಿಧಿ ಚಂದಿರ ಕುಲಶರಧಿ ಸಹದೇವ ರುಕ್ಮ ತ್ರಿಲೋಕ ಸಂಚಾರಿಗಳಾದ ನಾರದರ ಅಣತಿಯಂತೆ ಕದನವನ್ನು ನಿಲ್ಲಿಸಿದ್ದೇನೆ. ಹೌದು.
ನನ್ನ ಬಂಧುಗಳೇ ಹೌದು. ಹ ಆದರೆ ಆ ದುರ್ಮತಿ ಕೃಷ್ಣನ ಕುರಿತು ಯೋಚಿಸಿದಾಗ ನನ್ನ ರಕ್ತ ಕುದಿಯುತ್ತದೆ. ಓಹೋ ಆದುದರಿಂದಲೇ ನಾನು ನಿನ್ನೊಂದಿಗೆ ಹೋರಾಡಿದೆ. ಹ ನನ್ನನ್ನು ಮನ್ನಿಸು. ಹಾಗೆ ಆಗಲಿ. ಇದು ನವರತ್ನಾದಿಗಳನ್ನೇ ಅರ್ಪಿಸುತ್ತಿದ್ದೇನೆ. ಧರ್ಮರಾಜನ ಯಾಗ ಸಾಂಗವಾಗಿ ನೆರವೇರಲಿ. ಹಾಗೆ ಆಗಲಿ. ಮುಂದುವರೆಯೋಣ. ವನಜರೇಣರು ಮೈಂದ ದ್ವಿವಿಧರು ಗರುವಿದರಾಗ ಮಂತ್ರಿಗಳಾಗಿದ್ದವರು ವೀರ ಸುಸೇನನೇ ನಮ್ಮ ತಂದೆ ಸೀತಾನ್ವೇಷಣ ಕಾರ್ಯದಲ್ಲಿ ಪ್ರಭು ಶ್ರೀರಾಮನ ಪಾದ ಸೇವಕರಾಗಿ ಮೆರೆದವರು ನಾವು. ಆದರೆ ದ್ವಾಪರಯುಗದಲ್ಲಿ ಕಿಷ್ಕಿಂಧೆಯ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇವೆ. ಆದರೆ ನಮ್ಮ ಸೇವಕರಲ್ಲಿದ್ದ ಮಾತೇನು?
ಪ್ರದೇಶವನ್ನು ಪ್ರವೇಶಿಸಿ ಹೂ ಹಣ್ಣುಗಳನ್ನು ಕೊಯ್ದದ್ದು ಮಾತ್ರವಲ್ಲ ನಮ್ಮ ಉಪವನವನ್ನು ನಾಶಪಡಿಸುತ್ತಿದ್ದಾರೆ. ಇದನ್ನು ನೋಡಲು ಅಸಾಧ್ಯ. ಆದ್ದರಿಂದ ಅವರನ್ನು ಸದ್ಯಪಡಿ ಸಾಗೋಣ ಆ ಕಡೆಗೆ. ಹಾಗೆ ಆಗಲಿ. ನಕ್ಕಳ ಬಟ್ಟೆ ಇವನ ಪ್ರದೇಶವನ್ನು ಪ್ರವೇಶಿಸಿ ಹುಣಸೋಯ್ತೆ ಹಣ್ಣುಗಳನ್ನು ಕೊಯ್ದದ್ದು ಮಾತ್ರವಲ್ಲ ಗಿಡ ಮರಗಳನ್ನು ಕಡಿದು ಪ್ರಕೃತಿ ನಾಶಕ್ಕೆ ಮುಂದಾಗಿರಿ. ನಿನ್ನ ತನುವನ್ನು ಸೀಲು ಮುಂದೆ
ಓಹೋ, ನಮ್ಮ ವನ ಪ್ರದೇಶವನ್ನು ಪ್ರವೇಶಗೈದು ತರಳತೆಗಳನ್ನು ಮುರಿಯುತ್ತಿರುವ ನಿಮ್ಮನ್ನು ಪ್ರಶ್ನಿಸಲು ಬಂದಿರುವವರು ನಾವೇ ಮೈಂದದಿವಿದರು. ಮಾಡಿದ್ದು ತಪ್ಪಾಯ್ತೆಂದು ಶರಣಾಗಲಿ ಸರಿ, ಇಲ್ಲವಾದರೆ ಯಮಲೋಕಕ್ಕೆ ತೋರಿಸುತ್ತೇನೆ. ಬಾ ಮುಂದೆ. ಇದನ್ನು ಅಕ್ರಮವಾಗಿ ಪ್ರವೇಶಿಸಿದ್ದು ಒಂದನೇ ತಪ್ಪು. ಇಲ್ಲಿರುವ ಹಣ್ಣು ಹಂಪಲನ್ನು ಕೊಯ್ದು ವನವನ್ನು ಹಾಳು ಮಾಡಿದ್ದು ಎರಡನೇ ತಪ್ಪು. ಅದಕ್ಕಾಗಿ ಕೇಳುತ್ತಿದ್ದೇನೆ, ಯಾರು ನೀನು? ಬಳಿರೆ ಬಳಿರೆ, ವಿಕ್ರಮಿಗಳಾದ ನೀವು ತ್ರೇತಾಯುಗದಲ್ಲಿ ಅದ್ಭುತ ಕಾರ್ಯವನ್ನೇ ಗೈದಿರಬಹುದು, ಆದರೆ ಇದು ದ್ವಾಪರ ಯುಗ. ಇನ್ನೊಂದು ಏನೆಂದರೆ ಸಕಲ ಭೂಪರಿಂದ ಕಪ್ಪವನ್ನ ಸಂಗ್ರಹಿಸಿಕೊಂಡು ಬಂದು ನಿಂತಿದ್ದೇವೆ. ಭೂಪಮಂಡುಕರಂತೆ ವರ್ತಿಸುತ್ತಿರುವ ನೀವು ಶರಣಾದರೆ ಸರಿ, ಇಲ್ಲವಾದರೆ ಬಾಲ ಕತ್ತರಿಸಿ
ಶ್ರೀರಾಮ ಈ ಯುಗದಿ ಧೀರ ಕೃಷ್ಣಾಭಿಧಾನದುಳ್ ಅವತರಿಸಿ ವೀರಪಾಂಡವರಿಗೆ ಅವನಾಗುತ್ತ ಹೊರೆವ ರಣಗೈಯಲವ ಮುನಿಯುವ ಹೋರಾಟ ಬೆಸಗದಿರಿ ಮೈಂದದಿವಿದರೆ ಆಂಜನೇಯ ಚಂದ್ರಾಂಶನಾದ ಈ ಸಹದೇವನೊಂದಿಗೆ ಹೋರಾಟವೆಸಗದಿರಿ. ಪ್ರಭು ಶ್ರೀರಾಮಚಂದ್ರನೇ ಈ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನವತಾರವೆತ್ತಿ ವೀರ ಪಾಂಡವರಿಗೆ ಭಾವನಾಗಿ ಪೊರೆಯುತ್ತಿರುವನು. ಇಂದು ನೀವು ಈತನನ್ನು ವಿರೋಧಿಸಿದರೆ ಆ ದೇವರ ದೇವ ಮುನಿಯಾದಿರುತ್ತಾನೆ. ಅಯ್ಯ ಆಂಜನೇಯ ಎನಲು ಗೀಳುತ್ತ ಎನಲು ಗೀಳುತ್ತ ಉಭಯ ಕಪಿಗಳು ಹನುಮನಿಗೆ ಎರಗುತ್ತ ಹನುಮನಿಗೆರಗುತ್ತ ತಪ್ಪಗೈದೆವೋ ತಪ್ಪಗೈದೆವೋ ಜನಪರ ಪಾಂಡವರ ಕೆಣಗಿದುದು ಅಪರಾಧ. ಹನುಮನಿಗೆರಗುತ್ತ ಬೀಳ್ದರು ಶ್ರಮಿಸದೆನುದಲಿ ನಾವು ಅರಿಯದೆ ತಪ್ಪಿಸಗಿ ಬಿಟ್ಟೆವು. ಶ್ರೀಕೃಷ್ಣನ ಭಕ್ತರಾದ ಪಾಂಡವರನ್ನು ಕೆಣಕಿ ಸರ್ವಪರಾಜಗೈದೆವು. ಅಯ್ಯ ಮಾದ್ರಿಜ ಎನ್ನುತ್ತ ಮಾದ್ರಿಜನನ್ನು ಮನ್ನಿಸಿ ಎನ್ನುತ್ತ ಮಾದ್ರಿಜನನ್ನು ಮನ್ನಿಸಿ ಘನತರದ ಕಾಣಿಕೆಯ ನೀಯುತ್ತ ಸನುಮತದಿ ಬೀಳ್ಕೊಡಲು ರಾಮ ಸುಭೃತ್ಯರ ಕ್ಷಣದಿ ಅಯ್ಯ ಮಾತುಕುಮಾರ, ದ್ವಿವಿಧ ನಾವು ಮಾಡಿರುವ ತಪ್ಪನ್ನು ಕ್ಷಮಿಸಿ ನಾವು ನೀಡುವ ಕಾಣಿಕೆಯನ್ನು ಸ್ವೀಕರಿಸಿ ಶ್ರೀರಾಮರ ಭಕ್ತರಾದ ನಮ್ಮ ಮೇಲೆ ಕೃಪೆ ತೋರಬೇಕು. ಆಂಜನೇಯ ಸಹದೇವ ನೀನು ನನ್ನ ಹೃದಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಿ ಪೂಜಿಸುತ್ತಿರುವವನು. ಈ ಮೈಂದ ದ್ವಿವಿಧರು ಕೂಡ ರಾಮ ಭಕ್ತರೇ. ನೀವಿದ್ದ ಕಾಣಿಕೆಯನ್ನು ನಾವು ಸ್ವೀಕರಿಸುತ್ತೇವೆ. ಹಾಗೆ ಆಗಲಿ. ಬಲಸಗಿನ ಸದೀವ ಕೊಂಕಣ ತುಳುವ ದೇಶಗಳ ಬಲಸಹಿತ ಸದೀವ
ತುಳುವ ಕೇರಳ ದೇಶಗಳ ತಗಿಲುದ ಹೋದರು ರಾಮ ಸೇತುವ ಬಳಿಗೆ ಬಲ್ಲಸಗಿದ್ದ ಸಾದೀವ ಕೊಂಕಣ ತುಳುವ ಕೇರಳ ದೇಶಗಳ ಗೆಲುದಲಿ ಚಿತ್ರದ್ಯುಮ್ನಾದಿಗಳೇ, ಕೊಂಕಣ ತುಳುನಾಡು ಕೇರಳ ರಾಜ್ಯಗಳನ್ನೆಲ್ಲ ಜಯಿಸಿ ಬಂದು ನಿಂತ ಸ್ಥಳ ಅದೇ ಅಲ್ಲವೇ ರಾಮಸೇತು? ಇದುವೇ ಶ್ರೀ ರಘುರಾಮ ಚಂದ್ರನ ಕೀರ್ತಿಯ ಧ್ವಜವೆನಲು ಕೀರ್ತಿಯ ಧ್ವಜವೋ ಎನಲು ಇದುವೇ ಶ್ರೀ ರಘುರಾಮ ಚಂದ್ರನ ರಾಮಚಂದ್ರನ ಕೀರ್ತಿಯ ಧ್ವಜವೆನಲು ಮನಸ್ಸಿಗೆ ಉತ್ಸಾಹ ಮನಸ್ಸಿಗೆ ಉತ್ಸಾಹ ಉತ್ಸಾಹ ಒದಗಿಸುವುದು ಮುದವ ಬೀರುವುದು ಮನಸ್ಸಿಗೆ ಉತ್ಸಾಹ ಒದಗಿಸುವುದು ತೋರುವಿ ರಾಮ ಪ್ರತಿಷ್ಠಿತ ರಾಮೇಶ್ವರ ರಘುರಾಮ
ಭಕ್ತನಾದ ಶ್ರೀರಾಮಚಂದ್ರನು ತನ್ನ ವಾನರ ಸೇನೆಯೊಂದಿಗೆ ಸೇರಿಕೊಂಡು ನಿರ್ಮಿಸಿದ ಶ್ರೀರಾಮ ಸೇತು. ಆಹಾ, ಇಲ್ಲಿಯ ಸೌಂದರ್ಯವನ್ನು ಸವಿದಷ್ಟು ಸಾಕೆನಿಸುವುದಿಲ್ಲ. ಭಗವಾನ್ ಶ್ರೀರಾಮೇಶ್ವರನ ದರ್ಶನ ಪಡೆದ ಹಾಗಾಯಿತು. ವೀರರೇ, ಇಲ್ಲಿಯವರೆಗೆ ನಾವು ಕಪ್ಪವನ್ನ ಸಂಗ್ರಹಿಸಿಕೊಂಡು ಬಂದಿದ್ದೇವೆ. ಆದರೆ ಆ ಸಮುದ್ರ ದಿಕ್ಕಿನ ತೆಂಕು ದಿಕ್ಕಿನಲ್ಲಿ ಕಾಣಿಸುತ್ತಿದೆಯಲ್ಲ, ತೆಂಕಣಂಬುದಿಯ ಆಚೆಗಿರುವ ಲಂಕೆಯೋದು ಉಳಿದಿಹುದು, ಲಂಕೆಯೋದು ಉಳಿದಿಹುದು. ತೆಂಕಣಂಬುದಿಯ ಆಚೆಗಿರುವ ತೆಂಕಣಂಬುದಿಯ ಆಚೆಗಿರುವ ಲಂಕೆಯೋದು ಉಳಿದಿಹುದು, ಲಂಕೆಯೋದು ಉಳಿದಿಹುದು. ಕರವನು ಬಿಂಕದಿಂದಲಿ ತರುವ ಸಾಗಸಿ, ಕರವನು ಬಿಂಕದಿಂದಲಿ ತರುವ ಸಾಗಸಿ, ಶಂಕೆ ಇಹುದು. ಕರವನ್ನು ಬಿಂಕದಿಂದಲಿ ತರುವ ಸಾಗಸಿ, ಶಂಕೆಯದಿ ಉದಯ ಎನಗಿಂದು. ತೆಂಕಣಂಬುದಿಯ ಆಚೆಗಿರುವ ಲಂಕೆಯೋದು ಉಳಿದಿಹುದು. ಈ ಸಮುದ್ರ ದಿಕ್ಕಿನ ದಕ್ಷಿಣ ದಿಕ್ಕಿನಲ್ಲಿ ಕಾಣಿಸುತ್ತಿದೆಯಲ್ಲ ಶ್ರೀಲಂಕಾ ಪಟ್ಟಣ. ಅದನ್ನು ಜಯಿಸಬೇಕಾದರೆ ದಾನವರ ಮಾಯಾವಿಧಿಯನ್ನು ಬಯಲಿಗೆಳೆದು ಎದುರಿಸಬೇಕಾಗುತ್ತದೆ. ಇದಕ್ಕೆ ಘಟೋತ್ಕಚನೆಯೇ ಸರಿ. ಆತನನ್ನೇ ಕರೆಸೋಣವಂತೆ. ಹಾಗೆಯೇ ಆಗಲಿ. ಮುಂದೆ ಸಾಗೋಣ. ಕಳಿಸುವೆನೆನು ತಲೆ ನೆನೆಯ ಬಂದನು ಅಸುರನೊಡನೆ.
ಎಂದಿನಂತೆ ನಮ್ಮವರನ್ನೆಲ್ಲ ಜೊತೆಗೂಡಿಸಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಚಿಕ್ಕ ತಂದೆಯವರಾದ ಸಹದೇವರಿಂದ ಅಪ್ಪಣೆಯಾಗಿದೆ. ಪಾಂಡವರು ಗೈಯುತ್ತಿರುವ ರಾಜಸೂಯ ದ್ವರಕ್ಕೆ ದೂರದ ಲಂಕೆಯನ್ನು ಜಯಿಸಿ ಕಪ್ಪ ಸಂಗ್ರಹಿಸಬೇಕಾದರೆ ನೀನೇ ಸಮರ್ಥ ಎಂಬುದಾಗಿ ತಡ ಮಾಡುವುದಲ್ಲ ಎಲ್ಲಿ ನಮ್ಮವರು.
ಎದ್ದೇಳು. ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಒಡೆಯ, ಮಂತ್ರೀಶ, ನಮ್ಮನ್ನೆಲ್ಲ ಕರೆಸಿದ ಕಾರಣ ಏನು? ಬೇಗ ತಿಳಿಸಿ ವೀರ. ಇಂದು ಎಂಬ ಏನು ಸಾಗರದಾಚೆ ಇರುವ ಆ ದೂರದ ಲಂಕೆಯನ್ನು ಮುಟ್ಟಬೇಕಾಗಿದೆ. ಸಾಗರ ಕಡೆಗೆ ನಮ್ಮ ಸೇನೆ. ಪರಾಕ್ರಮಗಂಧೀರವ ಇರುವಂತಹ ಸ್ಥಳ ವಿಭೀಷಣ ಅಂತ ಕೇಳಬಲ್ಲು. ಹೊರಡು ಬಂದಂತಹ ಕಾರ್ಯಕಾರಣ ವಿಭೀಷಣ ವಿಭೀಷಣ
ನೆರವೇರಿಸುವ ವೈಭವದಿಯೇ ವಿಭೀಷಣನು ಓ ಶ್ರೀನಮೋ ಶ್ರೀರಾಮಚಂದ್ರ ಪ್ರಭು ರಕ್ಷಿಸೋ ಅಗ್ರಜರಾದ ರಾವಣೇಶ್ವರನ ಪುತ್ರ ಈ ಲಂಕಾ ಸಾಮ್ರಾಜ್ಯವನ್ನು ರಘುಪತಿಯ ಶ್ರೀರಾಮಚಂದ್ರ ಪ್ರಭುವಿನ ಅಪ್ಪಣೆಯಂತೆ ರಾಜ್ಯವಾಡುತ್ತಿದ್ದೇನೆ. ರಘುಪತಿಯ ಭಜಕನಾಗಿ ಈ ಸಾಮ್ರಾಜ್ಯವನ್ನು ರಾಜ್ಯವಾಳುತ್ತಿದ್ದೇನೆ. ಈ ಸಭೆಯನ್ನು ಕಂಡಾಗ ಸಂತೋಷವಾಗುತ್ತಿದೆ. ಆದರೆ ಏನಂತೆ ಲಂಕೆಯ ಬಂದ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಿದೆ. ಈ ನಮ್ಮ ಲಂಕಾಪುರಕ್ಕೆ ವೈರಿಗಳ ದಾಳಿ. ಶ್ರೀರಾಮಚಂದ್ರನ ಹೆಸರು ಕೇಳಿದರೆ ಸಾಕು ಇತ್ತ ಕಡೆ ಕಾಲಿಡುವ ಈ ಕಾಲಘಟ್ಟದಲ್ಲಿ ವೈರಿಗಳ ದಾಳಿಯೇ. ಎಲ್ಲಿ ನಮ್ಮ ಸೇನೆ ಬರಲಿ.
ಯೋಧಗೆ ಎಂದರು ಕರೆದಿರೆ ಎಂದು ನಮ್ಮ ರಾಜ್ಯ ಇಷ್ಟೊಂದು ಸುಖ ಸಮೃದ್ಧಿಯಿಂದ ಕೂಡಿರುವ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಇಷ್ಟೊಂದು ಅವಸರವಾಗಿ ಕರೆಸಿದ್ರಲ್ಲ, ಕಾರಣವೇನು? ಜೈ ಶ್ರೀರಾಮ್. ನಮ್ಮ ಈ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯಲ್ಲಿ ಈ ಕೆಲವು ವರ್ಷಗಳ ಹಿಂದೆ ಸೇವೆ ಸಲ್ಲಿಸಿ ಇದೀಗ ಅನ್ಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ಕೀರ್ತಿ ಕುಮಾರಿ ಕೀರ್ತಿ ಇವರು ನಮ್ಮ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಗೌರವವನ್ನು ನಮ್ಮ ಬೆಳ್ಳಿ ಹಬ್ಬದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೌರವಾನ್ವಿತ ಶಶಿಕುಮಾರ್ ಬಲ್ಯೊಟ್ಟು ಇವರು ನೀಡಿ ಅವರನ್ನು ಹರಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಶಿಕ್ಷಕಿ ಶ್ರೀಮತಿ ರಾಜಶ್ರೀ ಮಾತಾಜಿ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ನಮ್ಮ ಸಂಸ್ಥೆಯಲ್ಲಿ ಆಯಾನವರಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ಹೊನ್ನಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ಳಿಕ್ಕೆ ತಾವುಗಳು ಸಹ ಕಾರಣಕರ್ತರಾಗಿರುತ್ತೀರಿ ಎನ್ನುವಂತಹ ಮಾತಿನೊಂದಿಗೆ ಕಾರಣವೇನು? ನಮ್ಮಿಂದ ಬೇಕಾದ ಕಾರ್ಯವೇನು? ಬೇಗ ನೀವೆಲ್ಲರೂ ಸೇರಿ ನಮ್ಮ ಬಲವನ್ನು ಸೇರಿಕೊಂಡು
ಏನಿಲ್ಲ ನಮ್ಮ ಲಂಕೆಗೆ ಬಂದು ನಮ್ಮವರೆಲ್ಲ ಸೋಲಿಸುತ್ತಿದ್ದೀರಲ್ಲ. ಯಾರು ನೀವು? ಹುಚ್ಚ ಬಾಯ್. ಕಲಾವೀರ, ಇಂದ್ರಪ್ರಸ್ಥದಲ್ಲಿ ಪಾಂಡವರು ಕೈಗೊಂಡಿರುವ ಯಜ್ಞಕ್ಕೆ ಕಪ್ಪ ಸಂಗ್ರಹಿಸುವುದಕ್ಕಾಗಿ ಬಂದವರು. ಒಳ್ಳೆ ಮಾತು ಹೇಳಿ ಕಪ್ಪ ಇತ್ತು ಮನ್ನಿಸಿದರು ಸರಿ, ಇಲ್ಲವಾದರೆ ನಿನ್ನ ಶಿರೋದು ಎಚ್ಚರಿಕೆ. ಬಂದೆ.
ಚೂರು ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಬೇಕಿದ್ದರೆ ನೀನು ಸಾಹಸಿಯ ಸರಿ. ಯಾರು ನೀನು? ಅಯ್ಯ ನನಗೆ ಭೀಮ ಭೀಮಸೇನರ ದಾಂಪತ್ಯ ಜೀವನದ ಪ್ರತೀಕವಾಗಿ ಈ ಜಗತ್ತಿನ ಬೆಳಕನ್ನು ಕಂಡವ ನಾನು. ನನ್ನ ಹೆಸರು ಘಟೋತ್ಕಚನೆಂದು. ನಾನು ಬಂದಿರುವ ವಿಚಾರವನ್ನು ತಿಳಿಸುತ್ತೇನೆ, ಕೇಳು. ಹೇಳು. ಇಂದ್ರಪ್ರಸ್ಥಪುರದಲ್ಲಿ ಧರ್ಮರಾಯನೆಂಬ ಧರ್ಮನಿಷ್ಠನು ತನ್ನ ತಂದೆಯ ಸದ್ಗತಿಗಾಗಿ ರಾಜಶಯಾಧ್ವರನನ್ನು ಕೈಗೊಂಡಿದ್ದಾನೆ. ಆತನಿಗೆ ದೇವತೆಗಳಿಗೆ ಸರಿಸಮನಾದ 4 ಮಂದಿ ತಮ್ಮಂದಿರಿದ್ದಾರೆ. ಚಿನ್ಮಯ ಮೂರ್ತಿಯಾದ ಶ್ರೀಹರಿ ಅನುದಿನ ಬರೆಯುತ್ತಿರುವನು. ಅವರು ನಡೆಸುತ್ತಿರುವ ಯಾಗಕ್ಕೆ ಕಪ್ಪ ಸಂಗ್ರಹಿಸುವುದಕ್ಕಾಗಿ ಬಂದಿದ್ದೇನೆ. ವೀರ ಘಟೋತ್ಕಚ, ಧನುಜಪತಿ ನೀ ಬೇಳಬೇವುದು, ಧನುಜಪತಿ ನೀ ಬೇಳಬೇವುದು, ಚಿನುಮಯನು ತಾನ್ಯಾರು, ಚಿನುಮಯನು ತಾನ್ಯಾರು, ಪಾಂಡವ ಜನಪದಿಗೆ ತಾನ್ಯಾಗಿ ಸಕನಗೆ ಎನ್ನುವುದೀಗ. ಧನುಜಪತಿ ನೀ ಬೇಳಬೇವುದು ಈಗ. ನೀನಾಡುತ್ತಿರುವ ಮಾತನ್ನು ಕೇಳುತ್ತಿರುವಂತೆ ಕುತೂಹಲ ಮೂಡುತ್ತಿದೆ. ಪಾಂಡವರನ್ನು ರಕ್ಷಿಸುತ್ತಿರುವಂತಹ ಆ ಚಿನ್ಮಯ ಮೂರ್ತಿ ಯಾರು? ಆ ಜಗತ್ತೊಂದರಂತ ಚಿನ್ಮಯ ಮೂರ್ತಿಯ ಬಗ್ಗೆ ಹೇಳಬೇಕೆಂದ ಬಯಕೆ ನನ್ನದು. ತಿಳಿಸುವೆಯಾ? ಅಯ್ಯ ವಿಭೀಷಣ, ಹಿಂದೆ ಸಪ್ತಾವತಾರವೆತ್ತುತ್ತ ಕೊಂದು ದುಷ್ಟರ ಮೆರೆದ ಸಿರಿವರ ಇಂದು ಶ್ರೀಕೃಷ್ಣಾಭಿಧಾನದೇ, ಇಂದು ಶ್ರೀಕೃಷ್ಣಾಭಿಧಾನದಿ ಒರೆದು ಸಜ್ಜನರ ಕಳೆದನು ಕೇಳಿ ಭೂತನಿ ಬಂದು ಕಂಸಾದಿ ದುಷ್ಟರ ಕೊಂದುಗಳದನು ಕೇಳಿ ಭೂತನಿ ಬಂದು ಕಂಸಾದಿ ದುಷ್ಟರನು ಇಂದು ಪಾಂಡವರಿಗೆ ಬೆಂಬಲವಹನು, ಇಂದು ಪಾಂಡವರಿಗೆ ಬೆಂಬಲವಹನು ಅನವರತ. ಸಪ್ತಾವತಾರಗಳನ್ನೆತ್ತಿ
ದುಷ್ಟರನ್ನು ತರಿದು ಶಿಷ್ಯರ ಬರೆದ ಸಿರಿವರನೇ, ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರವನ್ನೆತ್ತಿ ಅನೇಕ ದುರುಳರನ್ನು ವಧಿಸಿ ಪಾಂಡವರನ್ನು ಪೊರೆಯುತ್ತಿರುವನು. ವಿಭೀಷಣೋ ಎನಲ ವಿಭೀಷಣೋ ತನ್ನೊಳಗೆ ಯೋಜಿಸಿದ ತನ್ನೊಳಗೆ ಯೋಜಿಸಿದ ಚಿನುಮಯನೋ ರಾಮಾವತಾರದಿ ಚಿನುಮಯನೋ ರಾಮಾವತಾರದಿ ಎಮ್ಮನು ಪೊರೆದು ಧನುಜ ರಾವಣ ಬಾಲಿಗಳ ಕೊಂದನು. ಧನುಜ ರಾವಣ ವಾಲಿಗಳ ಕೊಂದನು. ಈ ಭವದಿ ಪಾಂಡವರ ಹೊರೆಯುತಿಹನೋ ಘನ ಮಖದ ನೆವದಿಂದ ಭುವಿಯೊಳಿಯ ದುರ್ಜನರ ಹರಣಗೈಯುತ ಸುಜನವಾರಮೋ ಪೊರೆಯುತಿಯ ಎನ್ನುವುದೋ ಕೇಳ್ತು. ಮೇಲಗೆ ರಣವ ಮಾಡಿದರೆ ಶ್ರೀರಾಮ ಮುನಿಯದಿಹನೇ ರಣವ ಮಾಡಿದರೆ ಶ್ರೀರಾಮ ಮುನಿಯದೇ ಇಹನೇ ಆ ಅಂದು ರಾವಣ ವಾಲಿಯರನ್ನೇ ಮರ್ದಿಸಿ ಧರ್ಮವನ್ನು ಮೆರೆಸಿದಂತಹ ಶ್ರೀರಾಮನು ಇಂದು ಶ್ರೀಕೃಷ್ಣ ಎಂಬ ಅಭಿಧಾನದಿಂದ ಪಾಂಡವರನ್ನು ಪೊರೆಯುತ್ತಿರುವನು. ಪಾಂಡವರನ್ನು ನೋಯಿಸ್ತೇನೆಂದರೆ ಶ್ರೀರಾಮನು ಮುನಿಯದಿರುವನೇ. ಅಯ್ಯ ವಿಭೀಷಣ, ಶ್ರೀರಾಮನೇ ಶ್ರೀಕೃಷ್ಣನೇ ಎಂಬುದನ್ನು ತಿಳಿದುಕೊಂಡು ಕಪ್ಪವನ್ನರ್ಪಿಸಿದೆಯಲ್ಲ, ಸಂತೋಷವಾಯಿತು. ಇನ್ನು ಸಹ ದೇವನಿಗೆ ಎಲ್ಲವನ್ನೂ ಅರ್ಪಿಸುವುದರ ಮೂಲಕ ರಾಜಸೂಯಾಧ್ವರ ಸಾಂಗವಾಗಿ ನೆರವೇರಲೆಂದು ನಾವೆಲ್ಲ ಪ್ರಾರ್ಥಿಸೋಣ. ವಿಭೀಷಣ, ವೀರಗಡೋದ್ಗಜ, ವಿಭೀಷಣ, ಪಾಂಡವರು ಕೈಗೊಂಡಂತಹ ಯಾಗಕ್ಕೆ ನಾನು ಧನ ಕನಕಾದಿ ಸುವಸ್ತುಗಳನ್ನು ನೀಡಿ ವಿನಮ್ರಪೂರ್ವಕವಾಗಿ ನೀಡುತ್ತಿದ್ದೇನೆ. ಶ್ರೀರಾಮನ ಆಜ್ಞೆ ಇರುವುದರಿಂದ ಭಾರತಕ್ಕೆ ನಾನು ಬರಲಾರೆ. ಎಲ್ಲರಿಗೂ ಶುಭವಾಗಲಿ. ಕಥಾಮೃತವನ್ನು ಹಾಡಿದವರಿಗೂ ನೋಡಿದವರಿಗೂ ಆಡಿಸಿದವರಿಗೂ ಈ ಕ್ಷೇತ್ರದಲ್ಲಿಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಸಕಲ ದೈವ ದೇವರುಗಳು ಆಯುರ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಈ ಕಥಾ ಭಾಗವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಗೆಲ್ಗೆ. ಹರ ಶಂಭೋ ಮಹಾದೇವ
ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮನ ನೀಲಕಂಠ ನಮೋಸ್ತುತೇ ನೀಲಕಂಠ ನಮೋಸ್ತುತೇ ಧರೆಯೋಳು ಬೆದರದ ಬೆಟ್ಟಂಪಾಡಿ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರ್ಪ ಮಹಾಲಿಂಗೇಶಗೆ ಶರಣಾಗತ ಪರಿಪಾಲಯ ದೇವಗೆ ಶರಣಾಗತ ಪರಿಪಾಲಯ ದೇವಗೆ ಚಿರವರಗುದಲ ಮಾಡುವೆ ಮಂಗಲವ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ಶ್ರೀ ಮಹಾಗಣಪತಿಗೆ ವಿಷ್ಣು ಮೂರ್ತಿಗೆ ಮಂಗಲೋ ಮಂಗಲೋ ಭದ್ರ ಶುಭ ಮಂಗಲೋ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ